ನಮಸ್ಕಾರ, ಧ್ವನಿ ಸಮಾಚಾರಕ್ಕೆ ಸ್ವಾಗತ. ನಾನು ಶರತ್ ಬೇಕೂರು. ಮೊದಲಿಗೆ ಇವತ್ತಿನ ಮುಖ್ಯಾಂಶಗಳು. ಭಾರತದ ಮೊದಲ ಮಾನವ ಸಹಿತ ಗಗನಯಾನ ಇದೇ ತಿಂಗಳಾಂತ್ಯದಲ್ಲಿ ಪರೀಕ್ಷಾರ್ಥ ಉಡಾವಣೆ. ಹಮಾಸ್ ಉಗ್ರರ ಸದೆಬಡಿಯಲು ಇಸ್ರೇಲ್ ಸೈನ್ಯದಲ್ಲಿ ಅವಕಾಶ ಕೋರಿದ ಭಾರತದ ಕುವರ. ತಾಲೂಕು ಆಸ್ಪತ್ರೆ ಅಭಿವೃದ್ಧಿ ಬುಡಮೇಲುಗೊಳಿಸಲು ಸಂಚು. 18ರಂದು ಮಂಗಲ್ಪಾಡಿ ಜನಕೀಯ ವೇದಿಕೆಯಿಂದ ಸೂಚನಾ ಧರಣಿ. ಪುತ್ತೂರು ಈಜಲು ತೆರಳಿ ನಾಪತ್ತೆಯಾದ ವಿದ್ಯಾರ್ಥಿಯ ಮೃತದೇಹ ಪತ್ತೆ. ಮಂಗಳೂರು ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ದ ಆರೋಪಿಯ ಬಂಧನ. ತೀವ್ರ ನಿಗಾ ಘಟಕದಲ್ಲಿದ್ದ ಮಗನ ಸಾವಿನ ಸುದ್ದಿ ತಿಳಿದ ತಾಯಿ ಕುಸಿದು ಬಿದ್ದು ಸಾವು. ಸೂರ್ಯಯಾನ ಚಂದ್ರಯಾನದ ನಂತರ ಇದೀಗ ಇಸ್ರೋ ಮತ್ತೊಂದು ಇತಿಹಾಸ ಬರೆಯಲು ಸಜ್ಜಾಗಿದೆ. ಮಾನವ ಸಹಿತ ಗಗನಯಾನಕ್ಕೆ ಇಸ್ರೋ ಸಿದ್ಧಗೊಂಡಿದೆ. ಇದೇ ತಿಂಗಳ ಕೊನೆಯಲ್ಲಿ ಪರೀಕ್ಷಾರ್ಥ ಉಡಾವಣೆ ನಡೆಸಲಿದೆ. ಈಗಾಗಲೇ ಈ ಕುರಿತು ಇಸ್ರೋ ಕೆಲ ಚಿತ್ರಗಳನ್ನು ಸಹ ಬಿಡುಗಡೆ ಮಾಡಿದೆ. ಮನುಷ್ಯನನ್ನು ಬಾಹ್ಯಾಕಾಶಕ್ಕೆ ಕಳಿಸುವ ಮುನ್ನ ಕೆಲವು ಅಂತಾರಾಷ್ಟ್ರೀಯ ಪ್ರಕ್ರಿಯೆ ಪಾಲಿಸಬೇಕಾಗುತ್ತದೆ. ಮನುಷ್ಯನನ್ನು ಆಕಾಶಕ್ಕೆ ಕರೆದುಕೊಂಡು ಹೋಗುವ ಯೂನಿಟ್ಗೆ ಪ್ಯಾಡ್ ಅಬಾಟ್ ಎಂದು ಕರೆಯಲಾಗುತ್ತದೆ. ಈ ಪ್ಯಾಡ್ ಅಬಾಟನ್ನು ರಾಕೆಟ್ ಇರಿಸಿ ಪ್ರಯೋಗ ಮಾಡಲಾಗುತ್ತಿದೆ. ಇಸ್ರೇಲ್ ಹಾಗೂ ಹಮಾಸ್ ಬಂಡುಕೋರರ ನಡುವಿನ ಯುದ್ಧ ಮುಂದುವರಿಯುತ್ತಿದ್ದಂತೆ ಯಾವುದೇ ರೀತಿಯ ಷರತ್ತುಗಳನ್ನು ಇಟ್ಟುಕೊಳ್ಳದೆ ಒತ್ತೆಯಾಳುಗಳನ್ನು ತಕ್ಷಣ ಬಿಡುಗಡೆ ಮಾಡುವಂತೆ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಹಮಾಸಿಗೆ ಕರೆ ನೀಡಿದ್ದಾರೆ. ಒತ್ತೆಯಾಳುಗಳನ್ನು ಷರತ್ತುಗಳಿಲ್ಲದೆ ತಕ್ಷಣವೇ ಬಿಡುಗಡೆ ಮಾಡಬೇಕು. ಗಾಜಾದಲ್ಲಿನ ನಾಗರಿಕರಿಗೆ ಮಾನವೀಯ ಸಹಾಯಕ್ಕಾಗಿ ಇಸ್ರೇಲ್ಗೆ ತ್ವರಿತ ಮತ್ತು ಅಡೆತಡೆ ಇಲ್ಲದ ಪ್ರವೇಶವನ್ನು ನೀಡಬೇಕು ಎಂದು ಅವರು ಕೇಳಿಕೊಂಡಿದ್ದಾರೆ. ಇಸ್ರೇಲ್ ಹಮಾಸ್ ಉಗ್ರವಾದಿಗಳ ವಿರುದ್ಧ ಸಮರ ನಡೆಸುತ್ತಿರುವಾಗ ಪರವಿರೋಧಗಳ ನಡುವೆ ಭಾರತೀಯ ಮೂಲದ ಆಸ್ಟ್ರೇಲಿಯಾದಲ್ಲಿ ವಾಸಿಸುತ್ತಿರುವ ಮಲಯಾಳಿ ಯುವಕನೊಬ್ಬ ಹಮಾಸ್ ಉಗ್ರರೆದುರು ಹೋರಾಡಲು ತನ್ನನ್ನು ಇಸ್ರೇಲ್ ಸೈನ್ಯಕ್ಕೆ ಸೇರಿಸಿಕೊಳ್ಳುವಂತೆ ಕೇಳಿಕೊಂಡಿದ್ದಾನೆ. ಕೇರಳ ಕೋಟಯಂ ನಿವಾಸಿ ಸಿಜು ಜೋಸೆಫ್ ತನ್ನ ಆಗ್ರಹವನ್ನು ಇಸ್ರೇಲ್ ಸರ್ಕಾರಕ್ಕೆ ತಿಳಿಸಿದ್ದು, ಅವಶ್ಯಕತೆ ಇರುವಾಗ ಕರೆಸಿಕೊಳ್ಳುವುದಾಗಿ ಇದೀಗ ರಿಸರ್ವ್ ಸೈನಿಕರ ಪಟ್ಟಿಯಲ್ಲಿ ಇವರ ಹೆಸರನ್ನು ಸೇರಿಸಲಾಗಿದೆ. ಉಪ್ಪಳ ಮಂಗಲ್ಪಾಡಿಯಲ್ಲಿರುವ ಮಂಜೇಶ್ವರ ತಾಲೂಕು ಆಸ್ಪತ್ರೆಯ ಅಭಿವೃದ್ಧಿಯನ್ನು ಬುಡಮೇಲುಗೊಳಿಸಲು ಕೆಲವು ಕೇಂದ್ರಗಳ ನಡೆಯನ್ನು ವಿರೋಧಿಸಿ ಮಂಗಲ್ಪಾಡಿ ಜನಕೀಯ ವೇದಿಕೆಯು ತನ್ನ ಪ್ರತಿಭಟನೆಯನ್ನು ತೀವ್ರಗೊಳಿಸಲು ನಿರ್ಧರಿಸಿದೆ. ಇದರ ಅಂಗವಾಗಿ ಅಕ್ಟೋಬರ್ 18ರಂದು ಬೆಳಗ್ಗೆ 9ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಆಸ್ಪತ್ರೆಯ ಎದುರು ಧರಣಿ ನಡೆಸುವುದಾಗಿ ವೇದಿಕೆಯ ಪದಾಧಿಕಾರಿಗಳು ಕುಂಬಳೆ ಪ್ರೆಸ್ ಫೋರಂನಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಘೋಷಿಸಿದ್ದಾರೆ. ഇവിടെ മഞ്ചേശ്വരത്ത് മാത്രം കരഞ്ഞ കുട്ടിക്ക് പാലില്ല, കരഞ്ഞാലും പാല് കൊടുക്കുന്നില്ല എന്നുള്ള അവസ്ഥ ജയിക്കുകയാണ്. അതല്ലെങ്കിൽ കേരളത്തിലെ ഇത്തരത്തിലുള്ള ഒരു താലൂക്ക് ആശുപത്രി കേരളത്തിന്റെ മറ്റു പ്രദേശങ്ങളിൽ ഒന്നും ഉണ്ടായി കാണില്ല എന്നാണ് ഞങ്ങൾ വിശ്വസിക്കുന്നത്. ಮಹಾತ್ಮ ಗಾಂಧಿಯವರ ಜೀವನ ಶೈಲಿಯಲ್ಲಿ ಮಹತ್ವದ ಒಂದು ಅಂಗವಾಗಿತ್ತು ಸ್ವಚ್ಛತೆ. ಅದನ್ನು ಒಂದು ಅಭಿಯಾನವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಘೋಷಿಸಿ ವರ್ಷಗಳೇ ಕಳೆದರೂ ಇನ್ನೂ ಜನರಲ್ಲಿ ಜಾಗೃತಿ ಮೂಡಿಲ್ಲ. ಪಂಚಾಯತ್ ತಲದಲ್ಲೂ ಇದಕ್ಕೆ ವ್ಯವಸ್ಥೆಗಳು ನಡೆಯುತ್ತಿದ್ದಂತೆ ಇದನ್ನು ಉಪಯೋಗಿಸಲು ಜನರು ಮನಸ್ಸು ಮಾಡುತ್ತಿಲ್ಲ. ಗೋವಿಂದ ಪೈ ಕೆದುಂಬಾಡಿ ರಸ್ತೆ ಬದಿಯಲ್ಲಿ ಬಿದ್ದಿರುವ ಕಸದ ರಾಶಿ ಗ್ರಾಮ ಪಂಚಾಯತ್ ನಿರ್ಲಕ್ಷ್ಯವೇ ಕಾರಣವೆಂದು ನಾಗರಿಕರಿಂದ ದೂರು. ರಸ್ತೆ ದಾಟುತ್ತಿದ್ದ ವೇಳೆ ಮಹಿಳೆಯೋರ್ವರಿಗೆ ದ್ವಿಚಕ್ರ ವಾಹನ ಡಿಕ್ಕಿಯಾಗಿ ಆಸ್ಪತ್ರೆಗೆ ದಾಖಲಾದ ಘಟನೆ ಸಂಗಬೆಟ್ಟು ಗ್ರಾಮದ ಸಿದ್ದಕಟ್ಟೆ ಎಂಬಲ್ಲಿ ನಡೆದಿದೆ. ಬೆಳ್ತಂಗಡಿ ತಾಲೂಕಿನ ಬಜಿರೆ ಗುಂಡೂರಿ ಗ್ರಾಮದ ಕೆರೋಡಿ ನಿವಾಸಿ ತಂಗಮ್ಮ ಗಾಯಗೊಂಡ ಮಹಿಳೆ. ತಂಗಮ್ಮ ಅವರು ಸಿದ್ದಕಟ್ಟೆಯಲ್ಲಿರುವ ಖಾಸಗಿ ಕ್ಲಿನಿಕ್ ಒಂದರಲ್ಲಿ ಕೆಲಸ ಮಾಡುತ್ತಿದ್ದು, ಚಹಾ ಕುಡಿಯಲೆಂದು ರಸ್ತೆ ದಾಟುವ ಸಂದರ್ಭದಲ್ಲಿ ಅತಿ ವೇಗ ಮತ್ತು ನಿರ್ಲಕ್ಷ್ಯದಿಂದ ಬೈಕ್ ಸವಾರನೋರ್ವ ಡಿಕ್ಕಿ ಹೊಡೆದಿದ್ದಾನೆ. ಘಟನೆಯಿಂದ ಗಾಯಗೊಂಡ ಇವರನ್ನು ಮೂಡಬಿದಿರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆ ಕೊಡಿಸಿ ಬಳಿಕ ಮಂಗಳೂರು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ.
ಮೆಲ್ಕಾರ್ ಟ್ರಾಫಿಕ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ನವದುರ್ಗೆಯರನ್ನ 9 ದಿನಗಳ ಕಾಲ ದಿನವೊಂದಕ್ಕೆ ಒಂದು ರೂಪದಲ್ಲಿ ಪೂಜಿಸಿ ಆರಾಧಿಸುವ ಮಹೋತ್ಸವ ನಿನ್ನೆಯಿಂದ ಆರಂಭವಾಗಿದೆ. ದೇಶದಾದ್ಯಂತ ಆಚರಿಸುವ ಈ ಪರ್ವವನ್ನು ನವರಾತ್ರಿ ದಸರಾ ಎಂದು ಕರೆಯಲ್ಪಡುತ್ತದೆ. ನಮ್ಮ ನಾಡಿನ ದೇವಾಲಯಗಳಲ್ಲಿ ಈಗ ನವರಾತ್ರಿ ಮಹೋತ್ಸವ ಆಚರಿಸಲಾಗುತ್ತಿದೆ. ಬಂಗ್ರಮಂಜೇಶ್ವರ ಕಣಿಲ ಶ್ರೀ ಭಗವತಿ ಕ್ಷೇತ್ರದಲ್ಲಿ ನವರಾತ್ರಿ ಮಹೋತ್ಸವದ ಮೊದಲ ದಿನವಾದ ನಿನ್ನೆ ದೇವರಿಗೆ ಮೊದಲ ಪೂಜೆಯನ್ನು ಧಾರ್ಮಿಕ ವಿಧಿಗಳೊಂದಿಗೆ ನಡೆಸಿ ಉತ್ಸವವನ್ನು ಆರಂಭಿಸಲಾಯಿತು. ಭಯಭಕ್ತಿಯನ್ನು ನಮ್ಮನ್ನು ಪ್ರಾರ್ಥನೆ ನಮ್ಮ ಸೋದರ ಬೆಂಗಳೂರು ವಯಸ್ಸಾಗಿ ಆರೋಗ್ಯದಲ್ಲಿ ಎಡತನದ ಉದ್ಯೋಗದಲ್ಲಿ ಸರ್ವೋತ್ತರ ಅಧಿಕಾರಿಗಳು ಅದರಿಂದ ಕಡಲಟ್ಟು ಮಾರ್ಗದಲ್ಲಿ ಉದ್ಯೋಗದಲ್ಲಿ ಉನ್ನತ ಯೋಗ್ಯವಾದ ಉಂಟಾಗಿದ್ದಾರೆ ಆ ಉದ್ಯೋಗದಲ್ಲಿ ಭಾವನೆಗಳನ್ನು ತಂದಿದ್ದಂತಹ ಉದ್ಯೋಗ ಹೊಸಂಗಡಿ ಬಂಗ್ರಮಂಜೇಶ್ವರ ಶ್ರೀ ಕಾಳಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ನವರಾತ್ರಿ ಮಹೋತ್ಸವದ ಮೊದಲ ದಿನವಾದ ನಿನ್ನೆ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಉತ್ಸವವು ಆರಂಭಗೊಂಡಿತು. सुमनसवन्दित सुन्दरि माधवी चन्द्र सहोदरि हेममयी मुनिगणमण्डित मोक्षप्रदाय. ಅಡ್ಯಾರು ಪದವಿನಲ್ಲಿ ಶ್ರೀ ಚಂಡಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಶರವನ್ನವರಾತ್ರಿ ಪೂಜಾ ಮಹೋತ್ಸವ ಹಾಗೂ ಚಂಡಿಕಾ ಯಾಗದ ಹೊರೆಕಾಣಿಕೆಯು ಹಲವು ಸಂಘ ಸಂಸ್ಥೆಗಳಿಂದ ಕುಣಿತ ಭಜನೆ, ಸಿಂಗಾರಿ ಮೇಳ, ಹುಳಿವೇಷ, ಶಬ್ದಚಿತ್ರಗಳೊಂದಿಗೆ ಕ್ಷೇತ್ರದ ಗೌರವ ಅಧ್ಯಕ್ಷರಾದ ಮಂಜುನಾಥ ಕುಂದಾರ್ ಇವರ ಸಾರಥ್ಯದಲ್ಲಿ ಜರುಗಿತು. जय जय हे मधुसूदन कामिनी आदिलक्ष्मी जय पालय माम्. अहि कलिकल्मषनाशिनि कामिनि वैदिकरूपिणि वेदमये क्षीरसमुद्भव मङ्गलरूपिणि मन्त्रनिवासिनि मन्त्रनुते मङ्गलदायिनि अम्बुजवासिनि देवगणाश्रितपादयुते. जय जय हे मधुसूदन कामिनि धान्यलक्ष्मि जय पालय माम्. जय जय हे मधुसूदन कामिनि धान्यलक्ष्मि जय पालय माम्. ಹಲವು ವಿಧದ ಕಾರ್ಣಿಕ ಭಕ್ತಿ ವಿಶೇಷದ ಮೂಲಕ ಪ್ರಸಿದ್ಧವಾದ ಆವಳದ ತಾಯಿ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ಕುರಿತು ನವರಾತ್ರಿಯ ಶ್ರೀ ದೇವಿಯ ವಿಶೇಷ ಅಲಂಕಾರ ಭಕ್ತಿಯನ್ನ ಜನಮಾನಸದಲ್ಲಿ ನೆಲೆಸುವ ದೃಷ್ಟಿಯಲ್ಲಿ ಯುಟಿ ಕ್ರಿಯೇಷನ್ಸ್ ಆವಳದ ಐಸಿರಿ ಎನ್ನುವ ಕನ್ನಡ ಭಕ್ತಿಗೀತೆ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಆವಳ ಮಠದ ದಿವ್ಯ ಸನ್ನಿಧಿಯಲ್ಲಿ ಬಿಡುಗಡೆಗೊಂಡಿತು. ಹಲವು ವಿಧದ ಕಾರಣಿಕ ಭಕ್ತಿ ವಿಶೇಷದ ಮೂಲಕ ಪ್ರಸಿದ್ಧವಾದ ಆವಲದ ತಾಯಿ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ಕುರಿತು ನವರಾತ್ರಿಯ ಶ್ರೀದೇವಿಯ ವಿಶೇಷ ಅಲಂಕಾರ ಭಕ್ತಿಯನ್ನು ಜನಮಾನಸದಲ್ಲಿ ನೆಲೆಯೂರಿಸುವ ದೃಷ್ಟಿಯಲ್ಲಿ ಯುಟಿ ಕ್ರಿಯೇಷನ್ ಆವಲದ ಐಸಿರಿ ಎನ್ನುವ ಕನ್ನಡ ಭಕ್ತಿಗೀತೆ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಆವಳದ ಮಠದ ದಿವ್ಯ ಸನ್ನಿಧಿಯಲ್ಲಿ ಬಿಡುಗಡೆಗೊಂಡಿತು. ಶ್ರೀಮತಿ ವಿಜೇತ ಎನ್.ಕೆ. ಕುಲಾಲ್ ಬೇಕೂರ್ ನಿರ್ಮಾಣದಲ್ಲಿ ಎನ್.ಕೆ. ಕುಲಾಲ್ ಬೇಕೂರ್ ಸಾಹಿತ್ಯ ಮತ್ತು ಗಾಯನದ ಜೊತೆ ಶ್ರೀಮತಿ ಲಿಖಿತಾ ಭಟ್ ಗಾಯಕಿಯಾಗಿ
ಪ್ರಸಿದ್ಧಿಯಾಗಿ ಇರುವ ಆವಲದ ಐಸಿರಿ ಭಕ್ತಿಗೀತೆಯನ್ನು ಕಾರ್ತಿಕ್ ಲಾಲ್ಬಾಗ್ ನಿರ್ದೇಶಿಸಿದ್ದಾರೆ. ನವರಾತ್ರಿಯ ಈ ಸಂದರ್ಭದಲ್ಲಿ ಪ್ರಶಾಂತಿ ವಿದ್ಯಾಕೇಂದ್ರ ಬಾಯಾರು ಇದರ ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ವೈವಿಧ್ಯ ಜನಮನ್ನಣೆ ಪಡೆಯಿತು. ಯೂಟ್ಯೂಬ್ ಚಾನಲ್ನಲ್ಲಿ ಬಿಡುಗಡೆಗೊಂಡ ಈ ಭಕ್ತಿಗೀತೆ ಈಗಾಗಲೇ ಭಕ್ತರ ಮನಸ್ಸು ಗೆದ್ದಿದ್ದು, ನೀವು ನೋಡಿ ಹರಸಿ ಹಾರೈಸಿ ಎಂಬುದೇ ಆಶಯ. ಈ ಸಮಾರಂಭವನ್ನು ಪ್ರಶಾಂತಿಯ ಶ್ರೀಮತಿ ಜ್ಯೋತಿ ಲಕ್ಷ್ಮಿ ನಿರೂಪಿಸಿ ವಂದನಾರ್ಪಣೆಗೈದರು. ಆವಳದಿ ನೆಲೆಸಿದ ಆತ್ಮಸ್ವರೂಪ. ಚಂದ್ರಗಿರಿ ವಲಯದ ನಿವಾಸಿಯಾದ ಜಾನಕಿ ಎಂಬವರು ತೀರಾ ಸಂಕಷ್ಟದಲ್ಲಿ ಇದ್ದು ಅವರ ಪತಿ ಇತ್ತೀಚೆಗಷ್ಟೇ ಮೃತಪಟ್ಟಿರುತ್ತಾರೆ. ಈಗ ಅವರಿಗೆ ಆಶ್ರಯವಾಗಿ ಒಬ್ಬ ಚಿಕ್ಕ ಪ್ರಾಯದ ಮಗ ಮಾತ್ರ ಇದ್ದು, ಇವರಿಗೆ ತಾತ್ಕಾಲಿಕವಾಗಿ ನಿಲ್ಲಲು ಶೆಡ್ಡಿನ ವ್ಯವಸ್ಥೆಯನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಾಸರಗೋಡು ತಾಲೂಕಿನ ಮಧೂರು ಶೌರ್ಯ ವಿಪತ್ತು ಘಟಕದವರು ಮಾಡಿಕೊಟ್ಟಿರುತ್ತಾರೆ. ಘಟಕ ಪ್ರತಿನಿಧಿ ರವೀಂದ್ರ ಅಣಂಗೂರು ಹಾಗೂ ಎಲ್ಲ ಸ್ವಯಂ ಸೇವಕರು ಈ ಸೇವೆಯಲ್ಲಿ ಕೈ ಜೋಡಿಸಿದ್ದಾರೆ. ಕಿಯ್ಯೂರು ಗ್ರಾಮದ ಎರಕ್ಕಲ ಬಳಿ ಸ್ನೇಹಿತನೊಂದಿಗೆ ಈಜಲು ತೆರಳಿದ ಬಳಿಕ ನಾಪತ್ತೆಯಾಗಿದ್ದ ವಿದ್ಯಾರ್ಥಿಯ ಮೃತದೇಹ ಇಂದು ಬೆಳಗ್ಗೆ ಕೆರೆಯಲ್ಲಿ ಪತ್ತೆಯಾಗಿದೆ. ಮೃತರನ್ನ ಮುಡಾವು ಕಟ್ಟತ್ತಾರು ನಿವಾಸಿ ಹಮ್ಜಾ ಎಂಬವರ ಪುತ್ರ ತಸ್ಲೀಂ ಎಂದು ಗುರುತಿಸಲಾಗಿದೆ. ಈತ ಸುಳ್ಯದ ಆರಂತೋಡಿಯಲ್ಲಿ PUC ವಿದ್ಯಾಭ್ಯಾಸ ಮಾಡುತ್ತಿದ್ದು ರಜೆಯಲ್ಲಿ ಊರಿಗೆ ಬಂದಿದ್ದ ಎನ್ನಲಾಗಿದೆ. ಮಂಗಳೂರು ನಗರ ಕಮಿಷನರೇಟ್ ವ್ಯಾಪ್ತಿಯಲ್ಲಿ 2016ರಲ್ಲಿ ನಡೆದ ದುಂಬಿ ಗಲಾಟೆ ಗಲಭೆ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಆರೋಪಿಯನ್ನ ಮುಂಬೈ ವಿಮಾನ ನಿಲ್ದಾಣದಲ್ಲಿ ಮಂಗಳೂರು ಗ್ರಾಮಾಂತರ ಪೊಲೀಸರು ಬಂಧಿಸಿ ನಗರಕ್ಕೆ ಕರೆತಂದಿದ್ದಾರೆ. ಮಂಗಳೂರಿನ ಬಜಾಲ್ ಫೈಜಲ್ ನಗರದ ನಿವಾಸಿ ತೌಫೀಸ್ ಬಂಧಿತ ಆರೋಪಿ. ಉಡುಪಿ ಜಿಲ್ಲೆಯ ಹೆಗ್ಗುಂಜೆ ಗ್ರಾಮದ ಮಂದಾರ್ತಿ ಬಳಿಯ ಹಾಡಿಯಲ್ಲಿ ಹಂದಿ ಬೇಟೆಗಾಗಿ ಇಡಲಾದ ಕಚ್ಚಾ ಬಾಂಬ್ ಪ್ರಕರಣಕ್ಕೆ ಸಂಬಂಧಿಸಿ 2 ಆರೋಪಿಗಳನ್ನು ಬ್ರಹ್ಮಾವರ ಪೊಲೀಸರು ಬಂಧಿಸಿದ್ದಾರೆ. ದಾವಣಗೆರೆ ಚೆನ್ನಗಿರಿ ಮೂಲದ ಕಾಶಿನಾಥ JS, ಶಿವಮೊಗ್ಗ ಜಿಲ್ಲೆಯ ಸದಾಶಿವಪುರದ ಹಕ್ಕಿಪಿಕ್ಕಿ ಕ್ಯಾಂಪ್ ನಿವಾಸಿ ಯಹೋಶಿವು ಬಂಧಿತ ಆರೋಪಿಗಳು. ಕಾಸರಗೋಡು ಜನರಲ್ ಆಸ್ಪತ್ರೆಯಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆಯಲ್ಲಿದ್ದ ಕಾಸರಗೋಡು ನಾಗರಕಟ್ಟೆ ಸ್ವದೇಶಿ ಜಿಲ್ಲಾ ಪಂಚಾಯತ್ ಆಫೀಸ್ ಅಸಿಸ್ಟೆಂಟ್ ಆಗಿದ್ದ ಮಂಜುನಾಥ್ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದು, ವಿಷಯ ತಿಳಿದ ತಾಯಿ ಸುಂದರಿ ಕುಸಿದು ಬಿದ್ದು ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಲಕ್ಕಿ ಬ್ರದರ್ಸ್ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ ಬಂಗ್ರಮಂಜೇಶ್ವರ ಇದರ ಅಂಗಸಂಸ್ಥೆ ದಾರು ಸಲಾಂ ಚಾರಿಟಿ ವಿಂಗ್ ಇದರ ಆಶ್ರಯದಲ್ಲಿ ನಿನ್ನೆ ಹಬ್ಬು ರಸೂಲ್ ಮಿಲಾದ್ ಫೆಸ್ಟ್ 2023 ಎಂಬ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು. ಈ ಸಂದರ್ಭದಲ್ಲಿ ಮೊಹಮ್ಮದ್ ಮುಸ್ಲಿಯಾರ್ ಅನಿಕೋಡ್ ಅವರನ್ನು ಆಧರಿಸಲಾಯಿತು. شكرا. السلام عليكم ورحمة الله تعالى وبركاته. اللهم إلى عرض شيخنا سيد إبراهيم الدسوقي قدس الله تعالى سره العظيم. اللهم إلى عرض شيخنا سيد عبد القاهر السهروردي قدس الله تعالى سره العظيم. എൻ്റെ വിദ്യാർത്ഥികളോട് ഞാൻ എന്താ പറയുക? എനിക്ക് അവർക്ക് കൊടുക്കാനുള്ളത്, സർവശക്തനായ അല്ലാഹുവേ, അവരുടെ പ്രവർത്തനങ്ങളെ നീ കബൂൽ ചെയ്യണേ റഹ്മാനെ. നാളെ സ്വർഗലോകത്ത് കുടുംബസമേതം ഞങ്ങൾക്കൊക്കെ ഒന്നായി ഹബീബായ മുത്ത് റസൂൽ സല്ലല്ലാഹു അലൈഹി വസല്ലമ തങ്ങളുടെ ചാരത്ത് ഒരുമിക്കാൻ നീ തൗഫീഖ് ചെയ്യണേ അല്ലാഹ്. വിജയമായി ഞാൻ കാണുന്നു. ഈ ഒരു പരിപാടി ഇതൊരു ഗാനമേളയോ അല്ലെങ്കിൽ മറ്റേതെങ്കിലും ഒരു കൂത്താടുന്ന കേന്ദ്രമാക്കി മാറ്റാമായിരുന്നല്ലോ അവർക്ക്. പക്ഷേ
തികച്ചും അതിൽ വ്യത്യസ്തമായി ഹബീബായ റസൂലുള്ളാഹി സ്വല്ലല്ലാഹു അലൈഹി വസല്ലം ನ್ಯಾಷನಲ್ ಎಂಪ್ಲಾಯೀಸ್ ಸರ್ವಿಸ್ ಕೇರಳ ಜಿಲ್ಲಾ ಎಂಪ್ಲಾಯೀಸ್ ಎಕ್ಸ್ಚೇಂಜ್ ಕಾಸರಗೋಡು ಎಂಪ್ಲಾಯರ್ ಎಲಿಜಿಬಿಲಿಟಿ ಸೆಂಟರ್ ಕಾಸರಗೋಡು ಇದರ ಉದ್ಯೋಗ ಮೇಳ ದೀತ್ವಂ 2023 28ನೇ ತಾರೀಕು ಶನಿವಾರದಂದು ಬೆಳಗ್ಗೆ 9:30ಕ್ಕೆ ಕಾಸರಗೋಡು ಗವರ್ಮೆಂಟ್ ಕಾಲೇಜಿನಲ್ಲಿ ನಡೆಯಲಿದೆ. ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀ ಎನ್.ಎ. ನೆಲ್ಲಿಕುಂದು ನಿರ್ವಹಿಸಲಿದ್ದು ಅಡ್ವೊಕೇಟ್ ವಿ.ಎಂ. ಮುನೀರ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಕೇರಳ ರಾಜ್ಯ ಮಟ್ಟದ ಶಾಲಾ ಕ್ರೀಡೋತ್ಸವಕ್ಕೆ ಇಂದು ಚಾಲನೆ ದೊರೆತಿದೆ. 16ರಿಂದ 20ರವರೆಗೆ ತೃಶ್ಶೂರಿನ ಕನ್ನಕುಳಂನಲ್ಲಿ ನಡೆಯುವ ರಾಜ್ಯ ಮಟ್ಟದ ಶಾಲಾ ಕ್ರೀಡೋತ್ಸವದಲ್ಲಿ 98 ವಿಭಾಗದಲ್ಲಿ 3,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆ. ಕೇರಳೋತ್ಸವದ ಅಂಗವಾಗಿ ನಿನ್ನೆ ಮಣ್ಣಗುಳಿ ಮೈದಾನದಲ್ಲಿ ನಡೆದ ಮಂಗಲ್ಪಾಡಿ ಪಂಚಾಯತಿನ ಕಬಡ್ಡಿ ಸ್ಪರ್ಧೆಯಲ್ಲಿ ನವಧಾರ ಬೇಕೂರು ತಂಡ ಪ್ರಥಮ ಮತ್ತು ದ್ವಿತೀಯ ಸ್ಥಾನವನ್ನು ಪಡೆದು ಮಂಜೇಶ್ವರ ಬ್ಲಾಕ್ ಮಟ್ಟದ ಸ್ಪರ್ಧೆಗೆ ಆಯ್ಕೆಯಾಗಿದೆ. ಭೂಮಿಯ ಮೇಲಿರುವ ಎಲ್ಲ ಪ್ರಾಣಿಗಳಿಗೂ ಮಾತು ಬರುತ್ತಿದ್ದರೆ ಅದೆಷ್ಟು ಸುಂದರವಾಗಿರುತ್ತಿತ್ತೋ ಏನೋ. ಆದರೂ ಅದರ ಭಾವನೆಗಳನ್ನು ಅರಿತುಕೊಳ್ಳುವವರು ಇರುವವರೆಗೆ ಅವುಗಳು ಸಂತೋಷವಾಗಿರುತ್ತದೆ. ಅಂತಹದ್ದೊಂದು ವಿಡಿಯೋ ಇಂದಿನ ವೈರಲ್ ಸೆಗ್ಮೆಂಟ್ನಲ್ಲಿ. ಇದರೊಂದಿಗೆ ಇಂದಿನ ಸಮಾಚಾರವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ನಿಮ್ಮ ಧ್ವನಿ ಮೀಡಿಯಾ. ನಿಮ್ಮ ನೆಚ್ಚಿನ ಧ್ವನಿ ಮೀಡಿಯಾ ಆ್ಯಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲಿ ಲಭ್ಯವಿದೆ. ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಉಚಿತವಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲ ಕಾರ್ಯಕ್ರಮಗಳನ್ನು ತಪ್ಪದೇ ವೀಕ್ಷಿಸಿ. ಯೂಟ್ಯೂಬ್ನಲ್ಲಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧ್ವನಿ ಮೀಡಿಯಾವನ್ನು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಹಾಗೂ ಟ್ವಿಟರ್ಗಳಲ್ಲೂ ವೀಕ್ಷಿಸಬಹುದಾಗಿದೆ. ಧ್ವನಿ ಮೀಡಿಯಾ, ನಿಮ್ಮ ಧ್ವನಿಗೆ ನಮ್ಮ ಧ್ವನಿ.